ಬ್ರಹ್ಮಾವರ ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನದ ಶಾಖಾ ಮಠ ಕಟ್ಟೆಯಲ್ಲಿ 41ನೇ ಚಾತುರ್ಮಾಸ ವೃತ್ತ ಆಚರಣೆಯ 90ನೆಯ ಕೊನೆಯ ದಿನ ಶುಕ್ರವಾರ ಸಂಜೆ ಶಿವಸುಜ್ಞಾನ ಮೂರ್ತಿ ಮಹಾಸ್ವಾಮೀಜಿ ಕೊಕ್ಕರ್ಣೆಯ ಸೀತಾನದಿ ತೀರದಲ್ಲಿ ಚಂದ್ರಕಾಂತ್ ಪುರೋಹಿತ ಮತ್ತು ಇನ್ನಿತರ ಪುರೋಹಿತ ವರ್ಗದವರ ಸಹಕಾರದಲ್ಲಿ ಗುರುಗಳ ಗಂಗಾ ಪೂಜೆ ನಡೆಸಿ ಸೀಮೋಲ್ಲಂಘನ ಕಾರ್ಯಕ್ರಮ ನಡೆಸಿದರು. ಶ್ರೀಮಂತವಾದದ್ದು ಮತ್ತು ಪರಂಪರಾನುಗತವಾದದ್ದು ನಿನ್ನೆಯ ಸಂಸ್ಕೃತಿ ಇದಲ್ಲ. ಬಹುಶಃ ಅಂತಹ ಧಾರ್ಮಿಕ ತಳಹದಿಯ ಮೇಲೆ ನಾವೆಲ್ಲ ನಡೀತಕ್ಕಂಥವು. ನಮ್ಮೆಲ್ಲರ ಭಾವನೆ ಹೇಗಿರ್ತದೆ ಅಂತಂದ್ರೆ ಯಾವ ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಇದ್ದರೂ ಕೂಡ ನಾವೆಲ್ಲ ಹೇಳ್ತಕ್ಕಂಥದ್ದು ಒಂದೇ ಮಾತು, ವಸುಧೈವ ಕುಟುಂಬಕಂ. ಇಡೀ ವಿಶ್ವವೇ ಒಂದು ಕುಟುಂಬ, ನಾವೆಲ್ಲ ಒಂದು ಅನ್ನುವ ಭಾವವನ್ನ ಇಟ್ಕೊಂಡು ನಡೀತಕ್ಕಂಥವ್ರು ನಾವು. ನಮ್ಮ ಋಷಿಮುನಿಗಳು ಕೂಡ ಅದನ್ನೇ ಹೇಳಿದ್ರು.